बाकी मार कमलड नेजी नड पेर पैयो बाकी मार कमलड नेजी नड पेर पैयो पातप्पे जोकुलो ಒಟ್ಟು ಸೇರುವೆರ್ ಪಯ್ಯೋ ಓ ಬೇಲೆ ಓ ಬೇಲೆ ಬೇಲೆ ಐಲೆಸಾ ಐಲೆಸಾ 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 ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು Obele bele alesa alesa Obele bele alesa alesa Obele bele alesa alesa Obele bele alesa alesa ante ಮೂಲಕ್ಕೆ ಲೈನ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮುಂಜಳ ಎಂಬ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು, ಒಂದಷ್ಟು ಜನ ಸೇರಿಕೊಂಡು ಒಂದು ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನು ಅಂತೇಳಿ ನಿಮಗೂ ಆಶ್ಚರ್ಯ ಆಗ್ಬೋದು. ನಾವು ಅದನ್ನೇ ನೋಡುವ ಅಂತೇಳಿ ನಮ್ಮ ತಂಡ ಜೊತೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆವು. ಆ್ಯಕ್ಚುಲಿ ಇದು ಏನು ಅಂತ ಹೇಳಿದರೆ, ಇದೊಂದು ಕಂಬಳದ ಗದ್ದೆಯಾಗಿತ್ತು. ಬಹಳ ಇತಿಹಾಸವನ್ನು ಹೊಂದಿರುವ, ಗುತ್ತು ಮನೆತನದ ಇತಿಹಾಸವನ್ನು ಹೊಂದಿರುವ ಕಂಬಳದ ಗದ್ದೆಯಾಗಿತ್ತು. ಇದರ ಗದ್ದೆಯ ಬದಿಯಲ್ಲಿ ಒಂದು ನಾಗನ ಸಾನ್ನಿಧ್ಯವೂ ಇದೆ. ಆದ್ದರಿಂದ ನಮ್ಮ ತುಳುನಾಡಿನ ನಂಬಿಕೆಯ ಪ್ರಕಾರ ಬಹಳ ಒಂದು ಕಾರಣಿಕವಾದಂತಹ ಮತ್ತು ನಂಬಿಕೆಯ ಆಧಾರ ಇತಿಹಾಸವನ್ನು ಹೊಂದಿರುವಂಥ ಗದ್ದೆ. ಸುಮಾರು 3 ಮುಡಿ ಭತ್ತ ಬೆಳೆಯುತ್ತಾ ಇದ್ದಂಥ ಗದ್ದೆ ಇದು. ಆದರೆ ಕಾಲಾನಂತರದಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಈ ಗದ್ದೆ ಹಡಿಲು ಬೀಳುವಂಥ ಸ್ಥಿತಿಗೆ ಬಂದಿತ್ತು. ಆದರೆ ನಿಮಗೆ ಗೊತ್ತಿದೆ, ಕಳೆದ 2 ವರ್ಷಗಳಿಂದ ನಮ್ಮ ತುಳುನಾಡಿನಲ್ಲಿ ಹಡಿಲು ಬಿದ್ದ ಗದ್ದೆಗಳನ್ನು ನಾಟಿ ಮಾಡುವಂಥ, ಅವುಗಳಿಗೆ ಪುನರ್ಜೀವ ಕೊಡುವಂಥ ಕೆಲಸಗಳು ಎಲ್ಲ ಕಡೆ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಇಲ್ಲಿಯೂ ಸಹ ಈ ಬೆಳ್ತಂಗಡಿ ತಾಲೂಕಿನ ಪೂಂಜಳ ಎಂಬ ಪ್ರದೇಶದಲ್ಲೂ ಸಹ ಸುಮಾರು 3 ಮುಡಿ ಭತ್ತ ಬೆಳೆಯುವಂಥ ಸಾಧಾರಣ 1.5 ಎಕರೆ ವ್ಯಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಗದ್ದೆಯನ್ನು ಇವತ್ತು ಶ್ರೀಲಕ್ಷ್ಮಿ ಸಂಜೀವಿನಿ ಸಂಘದವರು ಇದನ್ನು ನಾಟಿ ಮಾಡುವಂಥ ಕೆಲಸಕ್ಕೆ ಇಳಿದಿದ್ದಾರೆ. ಆ ಸಂಘದ ಸದಸ್ಯರಿಗೆ ಇಲ್ಲಿನ ಊರವರು ಸಮೇತ ಸಾಥ್ ನೀಡ್ತಾ ಇದ್ದಾರೆ. ಈಗ ನಾವು ಇವರೆಲ್ಲರನ್ನ ಮಾತಾಡಿಸ್ಕೊಂಡು ಇದರ ಅನುಭವಗಳನ್ನು, ಇದರ ಇತಿಹಾಸವನ್ನು ಮತ್ತು ಇಲ್ಲಿ ಬೆಳೆದಂಥ ಭತ್ತವನ್ನು ಹೇಗೆ ಸದುಪಯೋಗ ಮಾಡ್ತಾರೆ ಅನ್ನೋ ಬಗ್ಗೆ ಎಲ್ಲ ನಾವು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಸೊ ನಮ್ಮ ಜೊತೆ ಇರ್ತೀರಲ್ಲ, ಬನ್ನಿ ಗದ್ದೆಗೊಂದು ನಾವು ಈಗ ಸುತ್ತಾಕಿ ಬರೋಣ. ಮೂಲ ಜತ್ತದ ಮಾತಿರಲ್ಲ ನೇಜಿ ಮಲ್ತಂದುಲ್ಲೇರಿ ಐನ್ ನಿಖಲೆ ಇತ್ತೇನೆ ನಮ್ಮ ತೋಜ ಒಂದುಲ್ಲೋ ಅವೇ ರೀತಿ ಈ ಗದ್ದೆಯಲ್ಲಿ ನಾಟಿ ಮಾಡ್ತಾ ಇರೋರ ಹತ್ರ ನಾವು ಮಾತಾಡಿಸ್ತಾ ಇದ್ದೇವೆ. ಅವರ ಅನುಭವಗಳನ್ನು ಕೇಳ್ತಿದ್ದೇವೆ. ಅವರೆಲ್ಲ ಇವತ್ತು ಬಹಳ ಸಂಭ್ರಮದಿಂದ ಈ ಗದ್ದೆಗೆ ಇಳಿದು ಇಲ್ಲಿ ಏನೋ ಒಂದು ನಡೀತಾ ಇದೆ ಅನ್ನುವಂಥದ್ದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಈಗ ನೋಡಿ, ನಾವು ಇವರ ಅಮ್ಮನ ಹತ್ರ ಮಾತಾಡಿಸೋಣ. ಅವರಿಗೆ ಬಹಳ ಅನುಭವ ಇದೆ, ಈ ನಾಟಿ ಕಾರ್ಯದಲ್ಲಿ ಬಹಳ ಅನುಭವವನ್ನು ಹೊಂದಿರುವಂಥವ್ರು. ಅಲ್ಲಿ ತಿಮ್ಮಕ್ಕ ಇವರು ಎಷ್ಟು ವರ್ಷದ ನಾಟಿ ಮಲ್ತೋಯ್ತಾರೆ? 10 ವರ್ಷದ ಈ ಕಂಡಡ್ಲ ಮಲ್ತಾರೆ ಸಮಯ ಮಲ್ದಾರೆ ಬಿಲಾನ್ ಪುನಗ ಕೊಯ್ಪಿದೆ ಅಪಗ ಮೂಲಿ ಏತ್ ಬುಲೆ ಒಂದಿತ್ತಂಡು ಏತ್ ಬುಲೆ ಒಂದಿತ್ತಂಡು ಏತ್ ಒಂದು ಕ್ವಿಂಟಲ್ ಬುಲೆ ಒಂದಿತ್ತು ಒಂದು 10 ಕ್ವಿಂಟಲ್ ಬರ ಆಪಿದಿನಿ ಅವು ಮಲ್ತಾ ಇತ್ತೀರಿ ಮುಖ ಉಂಟು ಬಂಡು ಅಂದು ಇತ್ತ ಕೂಡ ಮಲ್ತಾರತ ಇರಗೆ ಎಂಚ ಖುಷಿ ಆಪುಂಡ ಖುಷಿ ಆಪುಂಡ ನನ್ನ ಇಂಚನೆ ದುಮ್ಮುಗಳ ಆವಡು ಎನ್ನುವರ ಏನು ಮಲ್ತೋನು ದುಮ್ಮುಗ ಆಂಡಲ್ ಇರ್ ಜತ್ತದ ನೇಜಿ ನಡ್ಪಾರ ನರಂದ ನೇಜಿ ಧೈರ್ಯ ನಡುವೆ ನಡ್ಪಾರಿ ಇತ್ತ ನಡ್ಪಾರ. ಈಗ
ಈಗಾಗಲೇ ನಾವು ಗದ್ದೆಯಲ್ಲಿ ನಡೀತಿರುವಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದಿರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ನಮ್ಮ ಜೊತೆ ತಣ್ಣೀರು ಪಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮ ಜೊತೆಲಿದ್ದಾರೆ. ಅವರು ಸಹ ಇವತ್ತು ಸ್ವತಃ ಗದ್ದೆಗಿಳಿದು ನೇಜಿ ನಾಟಿ ಮಾಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಬಾಯಿಂದ ಕೇಳೋಣ. ನಮಸ್ತೆ, ಫಾತಿಮಾ ಈಶ್ವರ್. ಇಲ್ಲ, ಇದು ನನ್ನ ಮೊದಲ ಎಕ್ಸ್ಪೀರಿಯನ್ಸ್. ನಿಜ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಮಗೆ ಹಳ್ಳಿಯ ಜೀವನ ಏನಿದೆ, ಈ ನೆಲದಲ್ಲಿ ನಾಟಿ ಮಾಡೋದೇನಿದೆ ಅದೇನು ಗೊತ್ತಿರೋದಿಲ್ಲ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇವತ್ತಿನ ಮಕ್ಕಳೇನಾಗಿದ್ದಾರೆ, ಮನೆಯಲ್ಲೇ ಕೂತು ವಿಡಿಯೋ ಗೇಮ್ ಆಡ್ತಾನೆ, ಮೊಬೈಲ್ ನೋಡ್ತಾನೆ, ಟಿ ವಿ ನೋಡ್ತಾನೆ, ಟೈಮ್ ಕಳೀತಿದ್ದಾರೆ. ಅಂಥ ಮಕ್ಕಳನ್ನು ಈ ಗದ್ದೆಗೆ ಇಳಿಸಿದಾಗ ನಮಗೆ ನಿಜವಾಗ್ಲೂ ಯಾವ ಥರ ಅಕ್ಕಿ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಆಗ್ತದೆ. ಮೊದಲೆಲ್ಲ ನೀವು ನೋಡಿರ್ಬೋದು, ಗದ್ದೆ ಉಳುವಂಥ ಸಮಯದಲ್ಲಿ ಆ ಗದ್ದೆ ನಾಟಿ ಮಾಡುವಂಥ ಸಮಯದಲ್ಲಿ ನಾಟಿ ಮಾಡುವವರು, ನೇಜಿ ನಡುವವರು ಒಂದು ಓಬೇಲೆ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಅದರೊಟ್ಟಿಗೆ ಒಂದಷ್ಟು ತುಳು ಪದದ ರೀತಿಯಲ್ಲಿ ಇರುವಂಥ ವಿಚಾರಗಳನ್ನು ಹೇಳ್ತಾ ನಾಟಿ ಮಾಡ್ತಾ ಇದ್ರು. ಅದು ಏನು ಅನ್ನೋದು ಇವತ್ತು ಕೇವಲ ಗದ್ದೆಯಲ್ಲಿದ್ದದ್ದು ಪುಸ್ತಕ ರೂಪಕ್ಕೆ ಬಂದಿದೆ. ಅಂದರೆ ಬಹಳಷ್ಟು ಜನರಿಗೆ ಅದರ ವಿಚಾರ ಗೊತ್ತಿಲ್ಲ. ಅದನ್ನು ಇವತ್ತು ಹೇಳ್ತಾ ಇದ್ರು, ಗದ್ದೆಯಲ್ಲಿ ನಿಂತು ಉಳಿದವರು ಓಬೇಲೆ ಅಂತ ಹೇಳ್ತಾ ಇದ್ರು. ಅದು ಏನು, ಅದರ ಒಂದು 2 ಸಾಲನ್ನು ಅವ್ರ ಹತ್ರ ಹೇಳ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ನಾಗಮ್ಮ ಪೂರ ಮಲ್ತದ ಅವು ಒಂಜಿ ಕವಿತಾ ಅಂದ್ ಪನ್ಪ ಐ ನೇಜಿ ನಡ್ನಾಗ ಒಂಜಿ ಎಂಕ್ಲೆಗೊಂಜಿ ಬಾರಿ ಒಂಜಿ ಇಂಟ್ರೆಸ್ಟ್ ಅವೊಂಜಿ ಆಯ್ಕೆ ಪನ್ಪನ ಪನೋಲಿ ಬೇಲೆ ಓ ಬೇಲೆ ಓ ಬೇಲೆ ಪಯ್ಯೋ ಓ ಬೇಲೆ ಬಾಕಿ ಮಾರ್ ಕಂಬಲಡ್ ನೇಜಿ ನಡ್ ಪೆರ್ ಪಯ್ಯೋ ಬಾಕಿ ಮಾರ್ ಕಂಬಲಡ್ ನೇಜಿ ನಡ್ ಪೆರ್ ಪಯ್ಯೋ ಪಾತಪ್ಪೆ ಜೋಕುಲೋ ಒಟ್ಟು ಸೇರ್ವೇರ್ ಪಯ್ಯೋ ಓ ಬೇಲೆ ಓ ಕೆಲಸಕ್ಕೆಲ ಒಟ್ಟು ಸೇರಿಂಡ ಪುರ್ಲೋ ಉಲ್ಲಾಯನ ಕಂಬುಲಾಡ್ ನೇಜಿ ನಡ್ಪಿ ಮಾನಿಲೋ ಓ ಬೇಲೆ ಓ ಬೇಲೆ. ಶ್ರೀಲಕ್ಷ್ಮಿ ಸುಗಮ ಸಂಜೀವಿನಿ ಸಂಘದ ಮುತುವರ್ಜಿಯಲ್ಲಿ ಪೂಂಜಾಳದಲ್ಲಿ ನಡೆಯುತ್ತಿರುವಂಥ ಈ ಒಂದು ಗದ್ದೆ ನಾಟಿ ಕಾರ್ಯಕ್ರಮದ ಗದ್ದೆಯಲ್ಲಿ ನಾವು ನಮ್ಮ ತಂಡ ಇವತ್ತಿದೆ. ಬಹಳಷ್ಟು ಜನ ಅವರವರ ಅಭಿಪ್ರಾಯಗಳನ್ನು, ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಹಾಗೆ ಇಲ್ಲಿಯ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಾವಾಗಲೇ ಹೇಳಿದಾಗೆ ಊರವರೆಲ್ಲ ಇಲ್ಲಿ ಸೇರಿದ್ದಾರೆ. ಈ ನಾಟಿ ಕಾರ್ಯದಲ್ಲಿ ತಮ್ಮ ಭಾಗಿದಾರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅವರದ್ದು ನಾವು ಅಭಿಪ್ರಾಯವನ್ನು ಕೇಳೋಣ. ಯಾಕೆಂತ ಹೇಳಿದ್ರೆ ಪಂಚಾಯತ್ ಮಟ್ಟದಲ್ಲಿ ಇಂಥ ಕೃಷಿ ಕಾರ್ಯಗಳಿಗೆ ಬಹಳಷ್ಟು ಒತ್ತು ಸಿಗ್ತಾ ಇದೆ. ಸರ್ಕಾರದ ಪ್ರೋತ್ಸಾಹವನ್ನು ಪಂಚಾಯತ್ಗಳು ಬಳಸಿಕೊಂಡು ಜನರ ಮಟ್ಟಕ್ಕೆ ತಲುಪುವಲ್ಲಿ ಪಂಚಾಯತ್ಗಳ ಪಾತ್ರ ನಿರ್ಣಾಯಕವಾಗಿರ್ತದೆ. ಆದ್ದರಿಂದ ಒಂದು ಹಿಂದಿನ ಬಾರಿ ಪಂಚಾಯತ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಅನುಭವವನ್ನು ಹೊಂದಿರುವವರು ಇವರು. ಸೊ ಅವರ ಅಭಿಪ್ರಾಯದಲ್ಲಿ ಇವತ್ತಿನ ಈ ನಾಟಿ ಕಾರ್ಯದ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳೋಣ. ನಮಸ್ಕಾರ ಸರ್. ನಿಮ್ಮ ನನ್ನ ಹೆಸರು ಜೈ ವಿಕ್ರಮ್ ಅಂತೇಳಿ. ಅಂದರೆ ನಾವು ಈಗಾಗಲೇ ಆಧುನಿಕ ಅಂದರೆ ಈ ಕಾಲಘಟ್ಟದಲ್ಲಿ ಕೃಷಿ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅಂಥ ಇದರಲ್ಲಿ ಈ ಮುಂಚೆ ಎಲ್ಲ ಮುಡಿ ಅಂತೇಳಿ ಇತ್ತು. ಅದು ಈಗಿನ ಮಕ್ಕಳು ಅದು ಯಾವುದು ಬಳ್ಳಿಯಲ್ಲಿ ಆಗೋದು ಅಥವಾ ಮರದಲ್ಲಿ ಆಗೋದು ಅಂತೇಳಿ ಕೇಳ್ತಾ ಇದ್ದಾರೆ. ಆದರೆ ಅದನ್ನು ರೈತ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ಇಂಥ ಒಂದು ಕೃಷಿ ಮಾಡಿದರೆ ಮಾತ್ರ ಅದು ಅರ್ಥ ಆಗತ್ತೆ. ಆ ಮುಖಾಂತರ ಈ ಸಣ್ಣ ಮಕ್ಕಳಿಗೆ ನಾವು ಕೃಷಿಯ ಆ ಒಂದು ಮಹತ್ವವನ್ನು ತೋರಿಸಿಕೊಡುವಂಥ ಒಂದು ಪ್ರಯತ್ನ ಇದು. ಈ ನಾಟಿ ಮಾಡುವಂಥದ್ದು ತುಳುನಾಡಿನ ಸಂಸ್ಕೃತಿ ಇದೆ. ನಮ್ಮ ಹಿರಿಯರು ಪೂರ್ವಜರೆಲ್ಲ ಇದರಲ್ಲೇ ಅಂದರೆ ಈ ಕೆಸರಿನಲ್ಲೇ ಜೀವನ ಮಾಡಿದಂಥ ಒಂದು ವಿಶೇಷ ಅನುಭವ. ಆವಾಗೆಲ್ಲ ಕಾಯಿಲೆ ಎಲ್ಲ ಕಡಿಮೆ ಇತ್ತು. ಇವಾಗ ಎಲ್ಲದಕ್ಕೂ ನಾವು ಆಧುನಿಕ ಅಂದರೆ ಈ ಮದ್ದನ್ನು ಮತ್ತು ವಿಷಕಾರಿಯನ್ನು ನಾವು ಸೇವನೆ ಮಾಡ್ತೇವೆ. ಹಾಗಾಗಿ ಇದನ್ನು ನಾವೇ ಬೆಳೆದು ಈ ಭತ್ತವನ್ನು ನಾವೇ ಬೆಳೆದು ನಾವೇ ಉಣ್ಣುವಂಥ ಒಂದು ಕಾರ್ಯಕ್ರಮ ಅದೊಂದು ಅದ್ಭುತ. ಈ ಒಂದು ಕಾನ್ಸೆಪ್ಟು ಇದು ಎಲ್ಲರಿಗೂ ಅರ್ಥ ಆಗಬೇಕು. ತಣ್ಣೀರು ಪಂಥ ಗ್ರಾಮ ಪಂಚಾಯತ್ನ PDO ಅವರು ನಮ್ಮ ಜೊತೆ ಇದ್ದಾರೆ, ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನುಭವವನ್ನು ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದ್ದಾರೆ. ಹೇಳಿ ಮೇಡಮ್. ನಾನು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ದೂರದಿಂದ ನೋಡಿ ಗೊತ್ತು, ಆದರೆ ಹತ್ತಿರದಿಂದ ನಾವು ಮಾಡಿ ಗೊತ್ತಿಲ್ಲ. ಪೂರ್ಣಿಮಾ ಅಂತ ನನ್ನ ಹೆಸರು. ನಾನು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದೇನೆ. ನಾವು ಫಸ್ಟ್ ಟೈಮು ಗದ್ದೆಗೆಲ್ದಿರುವಂಥದ್ದು ತುಂಬ ಖುಷಿಯಾಯಿತು. ಈ ಸಂಜೀವಿನಿ ಒಕ್ಕೂಟದವರು ಬಂದು ನಮ್ಮ ಪಂಚಾಯತಲ್ಲಿ ಹೇಳಿದರು, ನಾವು ಕೃಷಿ ಮಾಡ್ತೇವೆ ಮೇಡಮ್ ಅಂತ. ಅದೇ ರೀತಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಕೃಷಿಯನ್ನು ಮಾಡಿದ್ದಾರೆ. ಮುನ್ನೆ ಅಲ್ಲಿ ತರಕಾರಿ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಅದೇ ರೀತಿ ಹಡಿಲು ಬಿದ್ದಂತಹ ಒಂದು ಗದ್ದೆಯನ್ನು ನಾವು ನಾಟಿ ಮಾಡ್ತೇವೆ ಅಂತ ಹೇಳಿದರು.
ಅದನ್ನು ಕೂಡ ಈಗ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಶುಭಾಶಯನ ಹಾರೈಸ್ತೇನೆ. ಇದರಲ್ಲಿ ಅವರು ಒಳ್ಳೆಯ ಅವರಿಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಾನು ತಣ್ಣೀರು ಪಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಈಗ ಈ ಅಯ್ಯೂಬ್ ಈಗ ಲಕ್ಷ್ಮೀ ಸುಗಮ ಸಂಜೀವಿನಿ ಮಹಿಳಾ ಸಂಘದ ವತಿಯಿಂದ ಹಡಿಲು ಗದ್ದೆಯ ಸಾಗುವಳಿ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅಡಿಕೆಗೆ ಬಹಳಷ್ಟು ಬೆಲೆ ಇದೆ. ಈ ಕಲ್ಲು ಕೋರೆ ಮಾಡುವ ಸ್ಥಳದಲ್ಲೂ ಮಣ್ಣು ಹಾಕಿ ಗಿಡ ನೆಡುವಂಥ ಅಡಿಕೆ ಗಿಡ ನೆಟ್ಟು ಬೆಳೆಸುವಂಥ ಈ ಸಂದರ್ಭದಲ್ಲಿ ಈ ಭತ್ತದ ನಾಟಿ ಮಾಡುವುದು ತುಂಬ ಸಂತೋಷದ ವಿಷಯ. ಈ ಮಹಿಳಾ ಸಂಘದವರು ತುಂಬ ಮುತುವರ್ಜಿ ವಹಿಸಿಕೊಂಡು ಈ ಗದ್ದೆ ನಾಟಿಯನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಆದಂಥದ್ದು ಸಂಜೀವಿನಿ ಸಂಘದವರು. ಅವರ ಒಂದು ಇನಿಷಿಯೇಟಿವ್ನಲ್ಲಿ ಈ ಒಂದು ಸಾಧಾರಣ 3 ಮುಡಿ ಭತ್ತ ಬೆಳೆಯುವಂಥ ಗದ್ದೆಯನ್ನು ಇವತ್ತು ಮತ್ತೆ ಪುನರುಜ್ಜೀವನಗೊಳಿಸಿ ಇಲ್ಲಿ ನೇಜಿ ನಾಟಿ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಆ ಸಂಘದ ಅಧ್ಯಕ್ಷರು ಸದಸ್ಯರೆಲ್ಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನು ಕೇಳೋಣ. ಹಾಗೆ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರಿಲ್ಲ? ಸವಿತಾ. ಈಗ ಈ ಒಂದು ಗದ್ದೆಯನ್ನು ಹಡಿಲು ಗದ್ದೆಯನ್ನು ನಾಟಿ ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಲಾಕ್ಡೌನ್ ಟೈಮಲ್ಲಿ ಕೆಲಸ ಇರಲಿಲ್ಲಲ್ಲ, ಅದಕ್ಕೆ ಎಲ್ಲರೂ ಸೇರಿ ಮಾಡುವಂತ ಹೇಳಿ ನಿರ್ಣಯ ಮಾಡಿದ್ದು ಸಂಘದಲ್ಲಿ. ಇವರೆಲ್ಲ ಸದಸ್ಯರ ಒಪ್ಪಿಗೆ ತೆಗೆದುಕೊಂಡು ಮತ್ತೆ MD KLCRಲ್ಲಿ ಮಾತಾಡಿ ಪಂಚಾಯತಿಯಲ್ಲಿ ಹೇಳಿ ಮತ್ತೆ ಸಂಘದಿಂದ ಇದಕ್ಕೆ ಈ ಗದ್ದೆಯ ಯಾರು ವಾರಸುದಾರ ಅಂದ್ರೆ ಓನರ್ ಇದ್ದಾರಾ? ಅವರು ಒಪ್ಪಿದ್ರು. ನಾವೇ ನಿಮ್ಮದೇ ಗದ್ದೆ ಇದು? ನಿಮ್ಮ ಮನೆತನದ ಗದ್ದೆ? ನಮ್ಮದೇ. ಹಾಗೆ ನೀವು ಈ ಗದ್ದೆಯಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ. ಹೇಗೆ ಹೇಗೆ ಅಂದ್ರೆ ಇದು ಫಸ್ಟ್ ಟೈಮ್ ತುಂಬಾ ವರ್ಷ 5 ವರ್ಷ ಆಯ್ತು. ಹೌದು, ಮಾಡ್ತಾ ಇದ್ದೀವಿ. ಹೇಗೆ ಬರ್ಬೋದು, ಬೆಳೆ ಹೇಗೆ ಬರ್ಬೋದು? ಈ ಸಲ ಬರ್ಬೋದಂತ ಒಂದು ನಂಬಿಕೆ ಉಂಟು. ಮತ್ತೆ ಏನು ಮಾಡ್ತೀರಿ ಈಗ? ನಾವು ಇದು ಬೆಳೆದ ನಂತರ ಇದರ ಅಕ್ಕಿಯನ್ನು ಯಾವುದಕ್ಕೆ ಉಪಯೋಗಿಸಬೇಕು ಅಂತ ನೀವು? ಅಕ್ಕಿ ನಮ್ದೆಲ್ಲ ಖರ್ಚಿದೆ ಆಗಿ ಉಳಿದದ್ದು ಪಾಪದ ಯಾರಿಗಾದ್ರು. ಶ್ರೀಮತಿ ಬಂಡದು ಯಾನು ಇಂದು ಸಂಜೀವಿನಿ ಸದಸ್ಯ ಆದುಲ್ಲೆ ಬೊಕ್ಕ ಯಾನು ನೇಜಿಗೆ ಮಾತ ಪೋಂದಿಪ್ಪೆ ದುಂಬು ಮೂಲವರ ನೇಜಿ ಮಲ್ತೋ ಇರ್ತಾರತಾ ಇರು ಅಪ್ಪ 5 ಸೇರ ಇರ್ತಾರ 500 ಸೋದು ಮೂಲು ಮಲ್ತೊಂದಿತ್ತೇರು ಅಪ್ಪಗಲ ಯಾನು ಬತ್ತೊಂತೆ ಇತ್ತೆ ಈ ಕಂಡ ಬಾರಿ ಒಂಜಿ ಬಾಕಿ ಕಂಡದಲ್ಲ ಕತ್ತು ಬಾರಿ ವಿಶೇಷತೆ ಉಂಡು ಪನ್ನೊಂದುಲ್ಲೇರು ದಾಯತ ವಿಶೇಷ ಉಂಟು. ಅವು ನಾಗದೇವರನ ಕಂಡ ಮುಲ್ಪ ಬಣ್ಣ ಉಂಡು ಆಯ್ತ ಕಂಡ ಬುಕಾಯ್ಕೆ ಒಂದು ಕಾಪು ಬಣ್ಣ ಒಂಜಿ ಕ್ರಮ ಅನ್ಪೇರು ಅಂಚೆ ಬಣ್ಣದ ದಾಯ್ತವು ಕಾಪು ಬಣ್ಣ ಬಣ್ಣ ಅವು ಬಾರೆ ಬಣ್ಣ ಅನ್ಪೇರತಿ ಅಂಚಾನೆ ಎಂದುಲ పేరు అయిపోయారు కండ సాగర్లే అయిన మన దాన్ని పేరు అయిపోయారు నాగాలు ఒక నాగరాంచమిಗೆ ಮಾತ ಅಲ್ಪನೆ ನಾಗನ ಬನ್ನೊಂಡು ಬಬಿತಾ ಏನು ಶ್ರೀಲಕ್ಷ್ಮಿ ಸುಗಮ ಸಂಘ ನೆಟ್ಟು ಕಾರ್ಯದರ್ಶಿ ಅದುಲ್ಲೆ ದುಂಬು ಇಂಚೆ ನೇಜಿ ನಡ್ರ ಬೋಂತಾರ ಜನರು ಸುರು ಫಸ್ಟ್ ನಡಿಯಾರ ಇತ್ತು ನೀ ಕಂಡ ಇತ್ತು ಇತ್ತೆ ಸುರು ಏನು ಮುಳ್ಪನಿಲ್ಲ ಇತ್ತೆ ನಡಿಯಾರ ಖುಷಿ ಆಯ್ತು ಮಾತು ಅಂಚ ಹಿಂಗೆ ಸಂಗಡ ಪುರ ಸಾಲ ಪುರ ತೆತ್ತದು ಮಾತು ಒಟ್ಟು ಅದು ಭಾರಿ ಖುಷಿ ಆಯ್ತು ಮಾತಾಡಿ ಖುಷಿ ಆಯ್ತು. ಇದು ನಾವೀಗ ಬಹಳಷ್ಟು ಜನರನ್ನ ಈ ನಾಟ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರುವಂಥ ಬಹಳಷ್ಟು ಜನರನ್ನ ಮಾತಾಡ್ಸಿದ್ದೇವೆ. ಎಲ್ಲರದ್ದು ಒಂದೇ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕೆಲವರು ಹೇಳಿದ್ರು ನಾವು ಮೊದಲು ಮಾಡ್ತಾ ಇದ್ದೆವು ನಿಂತೋಗಿತ್ತು, ಈಗ ನಮಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಖುಷಿಯಾಗಿದೆ ಅಂತ. ಇನ್ನು ಕೆಲವರು ಹೇಳಿದರು ನಮಗೇನು ಗೊತ್ತಿರಲಿಲ್ಲ ನೋಡಿದ್ದೆವು ಇವತ್ತು ಇಳಿದಿದ್ದೇವೆ ಅದು ಖುಷಿ ಆಯಿತು ಅಂತ. ಮತ್ತೆ ಕೆಲವರು ಹೇಳಿದರು ನಮ್ಮ ಮಕ್ಕಳಿಗೆ ಇದನ್ನು ತೋರಿಸ್ಬೇಕು, ಯಾಕೆಂತ ಹೇಳಿದರೆ ಆ ಅಕ್ಕಿಯ ಮೂಲ ಅಕ್ಕಿಯ ಬೆಲೆ ಅದರ ಬಗ್ಗೆ ಗೊತ್ತಾಗಬೇಕು, ಅದರ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದರೆ ಭತ್ತದಿಂದ ಅಕ್ಕಿ ಹೇಗೆ ಬೆಳೀತಾರೆ ಅನ್ನುವಂಥದ್ದು ಅದನ್ನು ಪ್ರಾತ್ಯಕ್ಷಿಕೆ ಫೀಲ್ಡಲ್ಲೇ ನಾವು ನೋಡಿ ಕಲಿಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೆಲವರು ಹೇಳಿದರು. ಅಂದರೆ ಇಲ್ಲಿ ಸೇರಿದ ಒಟ್ಟು ಜನ ಇವತ್ತು ಬಂದಿದ್ದು ನೇಜಿ ನಡ್ಲಿಕ್ಕೆ ಇರ್ಬೋದು, ನೇಜಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ಬೋದು, ಈ ಗದ್ದೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ಬೋದು, ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದಷ್ಟು ಜನ ಇವತ್ತು ಬಂದಿದ್ರು. ಮಕ್ಕಳು ಬಂದಿದ್ರು, ಆಟ ಆಡಿದ್ದಾರೆ, ಖುಷಿಪಟ್ಟಿದ್ದಾರೆ, ಮಹಿಳೆಯರಿದ್ರು, ನೇಜಿ ನಟ್ಟಿದ್ದಾರೆ, ಖುಷಿಪಟ್ಟಿದ್ದಾರೆ. ಆಗಲೇ ನಾವು ಹೇಳಿದಾಗೆ ಎಲ್ಲರೂ ಈ ಇವತ್ತಿನ ಈ ನಾಟ್ಯ ಕಾರ್ಯದಲ್ಲಿ ಬಂದಿದ್ದಾರೆ. ಈ ಮಕ್ಕಳಿದ್ದಾರಲ್ಲ ಇವರು ಸ್ವಲ್ಪ ನೇಜಿ ನಟ್ಟರು ನನ್ನೊಟ್ಟಿಗೆ, ಆಮೇಲೆ ಎಲ್ಲ ಈ ಗದ್ದೆಯಲ್ಲಿ ಓಡ್ಲಿಕ್ಕೆ ಶುರು ಮಾಡಿದ್ರು. ಅದು ಹದ ಮಾಡಿದಂತಂದು ಗೊತ್ತಿಲ್ಲ, ಅವ್ರ ಹತ್ರ ಕೇಳುವ ಏನು ಮಾಡಿದ್ದಾರೆ ಅಂತ. ಎಂತ ಮಾಡಿದ ನಿನ್ನ ಹೆಸರು ಎಂತ? ಕಿಶೋರ್. ಎಷ್ಟೇ ಕ್ಲಾಸ್ ನೀನು? 9th. ಇದು ಶಾಲೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಗದ್ದೆಯಲ್ಲಿ ಓಡುದ? ಹೌದು, ಆಟ ಆಡುದು. ಈಗ ಎಂತ ಮಾಡಿದ್ವಿ ಇವತ್ತು ಇಲ್ಲಿ ಇವರೆಲ್ಲ? ನಡುದು ನೇಜಿ ನಡುದು. ನೇಜಿ ಅದು ನೇಜಿಯಲ್ಲಿ ಎಂತ ಆಗ್ತದೆ ಅಂತೇಳಿ? ಭತ್ತ ಆಗ್ತದೆ. ಭತ್ತ ಆಗ್ತದ? ನೋಡಿದ್ಯಾ ನೀನು? ನೋಡಿದ್ದೇನೆ. ನೋಡಿದ್ಯಾ? ಮೊದಲು ನೋಡಿದ್ದಿ. ಹಾ. ಇವತ್ತೀಗ ನೀನು ನಟ್ಟೆ ನೇಜಿ? ನಟ್ಟೆ. ಗೊತ್ತಾಯ್ತಾ ನಿಂಗೆ ನೇಜಿ ನೋಡುದು ಈಗ? ಗೊತ್ತಾಯ್ತು. ಅವೆಲ್ಲಿ ಹೋದ? ಈಚೆ ಬರ. ನಿನ್ನ ಹೆಸರು ಎಂತ? ಜಿತಿನ್. ಜಿತಿನ್. ಸರಿ ಗಟ್ಟಿ ಮಾತಾಡು. ಜಿತಿನ್. ಎಷ್ಟನೇ ಕ್ಲಾಸ್ ನೀನು? 10th. ಈ ಗದ್ದೆಗೆ ಎಷ್ಟು ಸುತ್ತು ಹೊಡಿದ್ದಿ ನೀನು? ಎಷ್ಟು ಸುತ್ತು ಹೊಡಿದ್ದಿ? 5. 5 ಸುತ್ತು ಹೊಡಿದ್ಯಾ? ಖುಷಿ ಆಯ್ತಾ? ಹಾ. ಈಗ ನೇಜಿ ನಟ್ಟೆ ನೀನು? ಹಾ. ಎಷ್ಟು ನಟ್ಟಿ? ನೇಜಿ ನಟ್ಟ ಸ್ವಲ್ಪ ಅಂತ ಓಡಿದ್ಯಾ? ಹೌದು. ಇದು ನೀವು ಈಗ ಮೊಬೈಲ್ ಎಲ್ಲ ಆಡ್ತೀರಲ್ಲ, ಅದು ಒಳ್ಳೇದು, ಈಗ ಗದ್ದೆಯಲ್ಲಿ ಓಡುದು ಒಳ್ಳೇದು? ಗದ್ದೆಯಲ್ಲಿ ಓಡುದು. ಎಂತ ಆಗ್ತದೆ ಗದ್ದೆಯಲ್ಲಿ ಓಡಿದ್ರೆ?
ಆಟ ಆಡ್ಲಿಕ್ಕೆ ಆಗ್ತದೆ ಚಂದ. ಅಲ್ಲವಾ? ಆಟ ಆಡ್ಲಿಕ್ಕೆ ಆಗ್ತದೆ. ಕೆಸರಲ್ಲಿ ಆಗ್ತದೆ. ಬೇರೆ ಎಂತ ಆಗ್ತದೆ? ಕಾಲು ನೋವಾಗ್ತದೆ. ಎಕ್ಸರ್ಸೈಸ್ ಆಗ್ತದೆ. ಕಾಲು ಹೋಗುದಲ್ಲ. ದಪ್ಪ ಇದೆ ಹಾ. ಓಡಿದ್ದು ಹಾ, ಈಗ ದಪ್ಪದನ್ನು ಮಾತಾಡ್ಸಿ ಆಯ್ತು, ದಪ್ಪದನ್ನು ಮಾತಾಡ್ಸಿ. ನಿನ್ನ ಹೆಸರು ಎಂತ? ಪುಷ್ಪರಾಜ್ ಪುಷ್ಪರಾಜ. ಹಾ. ಎಷ್ಟನೇ ಕ್ಲಾಸ್? 10th ಈಗ ಫಸ್ಟ್ ಪಿ ಸಿ ನೀನು ಮಾರು ಸೇಂಕದಿದ್ದೆ ಎಂತ? ಓಡಿ ಕುಸ್ತಿ ತೆಗ್ದಲ್ಲಿ ಎಲ್ಲ ಮಾಡಿದ್ರೆ ಹಾ ಇನ್ನೀಗ ಗದ್ದೆಗೆ ಇಳಿಯುದೆ ಅಲ್ವಾ? ಇಳಿಯುದೆ ನೇಜಿ ನಟ್ಟಿಯಾ? ಆಗ ನಟ್ಟಿದೆ ಹಾ ಜಾಸ್ತಿ ನಟ್ಟಿಲ್ಲ. ಸ್ವಲ್ಪ ಸ್ವಲ್ಪ ಅಂದ್ರೆ ಆದಷ್ಟು ಮೊಬೈಲಲ್ಲಿ ಆಡ್ತೀನಿ ಕ್ಲಾಸ್. ಮೊಬೈಲಲ್ಲೆಲ್ಲ ಆಡುದಿಲ್ಲ. ಪಬ್ಜಿ ಎಲ್ಲ ನೋಡಿದ್ವಿ. ಪಬ್ಜಿ ಎಲ್ಲ ಇಲ್ಲ ಅದರಲ್ಲೆಲ್ಲ ನಾವು ಸರಿದ್ವಿ. PUBG ಆಗ್ಬೋದಾ ಅಲ್ಲ ಇದು ನೇಜಿ ಆಗ್ಬೋದಾ? ಇದಾಗ್ಬೋದು. ಪಬ್ಜಿಯಲ್ಲಿ ಊಟ ಏನು ಕೊಡುದಿಲ್ಲ, ಇದರಲ್ಲಿ ಮಜಾ ಬರ್ತದೆ. ಪಬ್ಜಿಯಲ್ಲಿ ಊಟ ಸಿಗುದಿಲ್ಲ. ಆಹಾ. ನೇಜಿಯಲ್ಲಿ ಊಟ ಏನ ಇದು ಪಬ್ಜಿ ಬೇಡ, ನಿಜ ಆಗ್ಬೋದು. ಹಾ, ಸರಿ. ಅಣ್ಣ ಎಂಚೋಲ್ ಹೆಸರೆಂತ? ರೋಹಿತ್ ಎಷ್ಟನೇ ಕ್ಲಾಸ್? 10th 500 ಫಸ್ಟ್ ಇಸ್. ಹಾ, 10th ಬರ್ಲಿ, ರಿಸಲ್ಟ್ ಬರ್ಲಿ. ಪಾಸ್. ತೊಂದ್ರೆ ಇಲ್ಲ. ಇದೀಗ ಹೇಗೆ ಮೊದಲು ತೋಟ ಕೆಲಸಕ್ಕೆ ಹೋಗ್ತಿದ್ರೆ ಅಂದ್ರೆ ಮನೆಯಲ್ಲಿ ತೋಟ ಕೆಲಸ ಮಾಡ್ತಿದ್ವಿ, ಹಾ? ಕೆಲಸ ಮಾಡ್ತಿದ್ವಿ. ಹಾ. ಈಗ ಗದ್ದೆದು ಮಾಡ್ಲಿಲ್ಲ? ಹಾಂ ಹಾ? ಇಲ್ಲ ಮಾಡ್ಲಿಲ್ಲ, ಇವತ್ತೇ ಮಾಡಿ. ಹಾಂ ಸರ್ ಹೇಗಾಯ್ತು? ಹಾಂ ಖುಷಿ ಆಯ್ತಾ? ಖುಷಿ ಆಯ್ತು. ಬೋರ್ಡ್ ಚಂದ್ಲ? ಖುಷಿ ಆಯ್ತು. ಖುಷಿ ಆಯ್ತಾ? ಹಾಂ ಹಾ. ಮತ್ತೆ ಯಾರು? ನೀನು ಎಷ್ಟನೇ ಕ್ಲಾಸ್ ಅಣ್ಣ? ಹೇತು ಎಂತ ಹೆಸರು? ಚರಣ್ ಹಾ, ನೀನು ಓಡಿದ್ಯಾ? ನೋಡಿದ್ದೀನಿ. ನಾವು ದುಡಿ ಹಾಕಿದ್ದ ಎಲ್ಲರೂ ದುಡಿ ಹಾಕಿದ್ದ ಇಲ್ಲ ಹಂಗೆ ಕೆಲಸ ಹಾಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನೋಡಿ ನೀವೆಲ್ಲ ಈಗ ಬನ್ನಿ, ಈಚೆ ಬನ್ನಿ, ಒಂದು ಮೊಬೈಲ್ ಹೇಳಿಲ್ಲ, ಬನ್ನಿ ಬನ್ನಿ ಪುರಂತಲೊಟ್ಟಿಗೆ. ಹಾಂ ಯಾ ಬನ್ಪ ನಿಗ್ಲು ಮೊಬೈಲ್ ನೋಡ. ಇನಿ ಮೂಲು ಕಂಡ ನೇಜಿ ನಡಿಯೇರು ಓ ಬೇಲೆ ಕನ್ನಡ ನೇಜಿ ನಡೋಡು ಓ ಬೇಲೆ ಕನ್ನಡ ಬಲ್ಪುನತ್ತು ಓ ಬೇಲೆ. ಈ ಪುಂಜಾಳ ಗದ್ದೆ ಬಹಳ ಒಂದು ಇತಿಹಾಸ ಪ್ರಸಿದ್ಧವಾದದ್ದು ಮತ್ತು ಒಂದು ನಾಗನ ಸಾನ್ನಿಧ್ಯ ಇರುವ ಕ್ಷೇತ್ರ ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಈ ಗದ್ದೆಗೆ ಸಂಬಂಧಪಟ್ಟವರು ನಮ್ಮ ಜೊತೆ ಇದ್ದಾರೆ. ಅವರು ಯಾಕೆಂತ ಹೇಳಿದರೆ ಇಲ್ಲಿ ಪ್ರಥಮವಾಗಿ ಸಂಜೀವಿನಿ ಸಂಘದವರು ಮಾಡಿದರು. ಆ ಪ್ರಥಮ ನೇಜಿ ನಡುವ ಕಾರ್ಯವನ್ನು ಈ ಗದ್ದೆಯ ಯಜಮಾನರು ಯಾರಿದ್ದಾರೆ, ಈ ಗುತ್ತಿನ ಈಗ ಸಂಬಂಧಪಟ್ಟ ಯಜಮಾನರು ಯಾರಿದ್ದಾರೆ ಅವರೇ ನಡಬೇಕು ಅನ್ನೋಂಥ ಒಂದು ಸಂಪ್ರದಾಯ ಇಲ್ಲಿದೆ. ಆ ಪ್ರಕಾರವಾಗಿ ಆಗ ಇವರು ಮತ್ತು ಅವರ ಅಣ್ಣ ಗದ್ದೆಯಲ್ಲಿ ನೇಜಿ ನಡುವ ಮೂಲಕ ಇವತ್ತಿನ ಈ ನೇಜಿ ನಾಟಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ಒಟ್ಟಾರೆ ಗದ್ದೆಯ ಬಗ್ಗೆ, ನೇಜಿ ಕಾರ್ಯದ ಬಗ್ಗಿನ ಅಭಿಪ್ರಾಯವನ್ನು ಅವರಲ್ಲಿ ನಾವು ಕೇಳೋಣ. ನಮಸ್ಕಾರ ಗಿರಿಧರ ಬಂಗಾರ ಇನ್ನಿತ್ತ ನೇಜಿದ ಕಾರ್ಯ ಆತನು 5 ವರ್ಷದ ನೇಜಿ ನಡೊಂದಿದ್ದೀರಿ ಆವೊಂದಿತ್ತಜಿ ದುಂಬದ ಈ ಕಣ್ಣಗೆ ದಾಟಿ ಇತಿಹಾಸ ಸುಮಾರು ವರ್ಷದಿಂದ ಎಂಕಲ ಹಿರಿಯಾಕಲಿರ್ದಿಂಚಿ ಎಂಕಲಿಂದ ಒಂತಂತ ಸಾಗೋಳಿ ನಾಗನ ಒಂಜಿ ಸಾನ್ನಿಧ್ಯ ಎತ್ತಿನ ಭಟ್ರು ಬತ್ತಾಯಿ ಕೊಂಜಿ ಒಂದು ಪುರ ಮಲ್ಪ ಕಾರ್ಯಕ್ರಮ ಒಂದು ಕಂಬಲ ಪಂಡ ನಂದು ಏರುಟ್ಟು ದತ್ತ ಪಂಡ ಕಂಬಲ ಅಂತಂತನು ಇತ್ತೆ ಉಂತದು ಹೋಗ್ತಾನೆ ಟಿಲ್ಲರ್ ಬಂತ 5 ವರ್ಷ ಶುರು ಮಲ್ದಿರಿ ಸಂಜೆ ಸಂಘದಲ್ಲಿ ಮಲ್ತೊಂದಿಲ್ಲ ನಿಖಲ್ ಬಾರಿ ಎಂಚ ನಿಖಲ ಬತ್ತ ಕೇನ್ನಾಗ ನಿಖಲ್ ಒಪ್ಪಿ ಕೊರಿಯರ ಎಂಚ ನಿಖಲ ಅಭಿಪ್ರಾಯ ಎಂಚಿತ್ರ ಕೇನ್ನಾಗ ಶುರು ಕೇನ್ನ ಬಂಡ ಎಂಕಲ ಇಲ್ಲದ ಅಧ್ಯಕ್ಷರಾದಿತ್ಯದ ಅದು ಎಂಕಲ ಕೇನ್ನಾಗ ಆವು ಪಂಡ ಒಪ್ತೊಂಡ ದಲ ಒಂದು ಇಕ್ಕದಲ್ಲ ಪಂಡ ಮಾತೆಲ್ಲ ಒಟ್ಟಿಗೂ ಸೇರಿದು ಬೆಂದದು ಐಟ್ ಬತ್ತನೇನು ಆಕ ಮಾತಾಡಲ್ಲ ಪಂದು ಎಂಕಲ ಒಂದು ತೊಂಜಿ ದಲ ಪಾಲು ದಾಲ ಒಂದು ಇಚ್ಚಿ ಶೇರ್ ಮುಂದುವರಿಯೋಡು ನನ್ನೊಂದು ಇಂಚನೆ ಆ ಒಂದು ಬೋರ್ಡ್ ಅಂದ್ರೆ ಎಂಕಲೊಂದು ಜಾಸ್ತಿ ಉಂಟು ಜೋಕುಲು ಬಂಡದ ಕಲ್ಪೋಡು ಬಂಡದ ಬಂಡೊಂದಿಲ್ಲ ಎಂಕಲೊಟ್ಟಿಗೆ ಬೆನ್ನರೆಲ್ಲ ಎತ್ತೊಂದಿಲ್ಲ ಬರ್ಪೇರು ಶಾಲೆ ರಜೆ ಎತ್ತಿನ ಬರ್ಪೇರು ಶಾಲೆಗೆ ಬಂದರು ಎಲ್ಲೆಲ್ಲಿ ಜೋಕುಲು ತಣ್ಣೀರ್ಪಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಗಮ ಸಂಜೀವಿನಿ ಮಹಿಳಾ ಒಕ್ಕೂಟದ ಮುಖೇನ ರಚನಾದಂಥ ಪುಂಜಲ ಈ ಸ್ಥಳದಲ್ಲಿ ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘವನ್ನು ನಮ್ಮ ಎಂಬಿಕೆ ಮತ್ತು LCRPಗಳ ಸಹಕಾರದೊಂದಿಗೆ ರಚನೆ ಮಾಡಿದ್ದು ಬಹುಶಃ ಅವರ ಜೀವನ ಅಭಿವೃದ್ಧಿ ಅವರು ಸ್ವಾವಲಂಬಿ ಬದುಕಬೇಕು, ಅವರ ಕಾಲ ಮೇಲೆ ನಿಲ್ಲಬೇಕೆನ್ನುವ ಉದ್ದೇಶದೊಂದಿಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯಕ್ರಮ ವ್ಯವಸ್ಥಾಪಕರ ಸಲಹೆ ಸಹಕಾರದೊಂದಿಗೆ ಸ್ವ ಉದ್ಯೋಗ ಜೀವನೋಪಾಯ ಚಟುವಟಿಕೆ ಮಾಡೋ ಹಿನ್ನೆಲೆಯಲ್ಲಿ ಕಿಚನ್ ಗಾರ್ಡನ್ ಮತ್ತು ಪೌಷ್ಟಿಕ ತೋಟವನ್ನು ಮಾಡತಕ್ಕಂಥದ್ದಕ್ಕೆ ನಾವು ಮಾಹಿತಿ ಕೊಟ್ಟು ಉದ್ಯೋಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಅದನ್ನು ಮಾಡಿದ್ದಾರೆ. ಜೊತೆಗೆ ಇದೇ ಸಂಘದವರು 16 ಜನ ಸೇರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾರ್ವಜನಿಕ ತೋಡಿನ ಉಳಿತ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಕಳೆದ 25 ವರ್ಷಗಳ ಹಿಂದೆ ಅಡಿಲು ಬಿದ್ದಂಥ ಗದ್ದೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈಗಿನ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅದು ಭತ್ತದ ಬೇಸಾಯ ಕಮ್ಮಿ ಇದೆ, ಅದರ ಸಲುವಾಗಿ ಅದನ್ನು ನೇಜಿ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಸೊ ಅದಕ್ಕೆ ಈ ಲೋಕಲ್ ಇರತಕ್ಕಂಥ 16 ಜನ ಗುಂಪಿನವರು ಜೊತೆ ಊರಿನವರು ಗ್ರಾಮ ಪಂಚಾಯತ್ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರ ಸಹಕಾರದೊಂದಿಗೆ ಇದನ್ನು
ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಇವತ್ತು 50 ಜನ ಸೇರಿ ಅದನ್ನು ಸಾರ್ವಜನಿಕವಾಗಿ ನೇಜಿ ನಡಕ್ಕಂಥ ಕಾರ್ಯಕ್ರಮ ಭಾರಿ ಅತ್ಯುತ್ತಮವಾಗಿ ಮಾಡಿರುತ್ತಾರೆ. ಅಂದರೆ ಇವತ್ತು ಇವರು ಈ ವಿಭಾಗದಲ್ಲಿ ತಣ್ಣೀರು ಪಂಥ ಈ ಕರಾಯ ವಿಭಾಗದಲ್ಲಿ ಅಥವಾ ಶಿಗೋರಿ ಪುಂಜ ಇಲ್ಬದಲ್ಲಿ ಸೊ ಇವರು ಸಾರ್ವಜನಿಕವಾಗಿ ನೇಜಿ ನಟ್ಟ ಕಾರಣ ಮುಂದಿನ ಯುವ ಪೀಳಿಗೆಗೆ ಇದರ ಒಂದು ಮುಂದಿನ ನಮ್ಮ ಏನು ಭತ್ತದ ವ್ಯವಸ್ಥೆ ಇಲ್ಲ, ಆ ಭತ್ತವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅದೊಂದು ಪ್ರೇರೇಪಣೆ ಆಗಲಿಕ್ಕೋಸ್ಕರ ನಮ್ಮ ಸಂಜೀವಿನಿ ಈ ಲಕ್ಷ್ಮೀ ಮಹಿಳಾ ಸ್ವಸಹಾಯ ಸಂಘದವರು ಸಂಜೀವಿನಿ ಸುಗಮ ಸಂಜೀವಿನಿ ಒಕ್ಕೂಟದಿಂದ ಅವರಿಗೆ ಒಂದು ಮಾರ್ಗದರ್ಶನ ಕೊಡತಕ್ಕಂಥ ಒಂದು ವ್ಯವಸ್ಥೆಗೆ ಮುನ್ನುಡಿಯನ್ನು ಹಾಡಿದ್ದಾರೆ. ನಮಸ್ತೆ, ನಾನು ಹರಿಪ್ರಸಾದ್, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು NRLM ಪ್ರೋಗ್ರಾಮ್. ಸೊ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ಜೀವನೋಪಾಯ ಚಟುವಟಿಕೆ ಮಾಡ್ತಾ ಬರ್ತಾ ಇದೆ. ಒಂದು ಕೃಷಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ಕೃಷಿಯೇತರ ಚಟುವಟಿಕೆಗಳು ಅಂತ. ಈಗಾಗಲೇ ಅಡಿಲು ಬಿದ್ದಂಥ ಭಾಳಷ್ಟು ಬೇರೆ ಬೇರೆ ಗದ್ದೆಗಳನ್ನು ತಗೊಂಡು ಈ ಸಂಜೀವಿನಿ ಮಹಿಳೆಯರೇ ಅವರೇ ಮುಂದೆ ಬಂದು ಒಂದು ಕೃಷಿಯನ್ನು ಮಾಡ್ತಾಯಿದ್ದಾರೆ ಮುಂದಿನ ಅವರ ಜೀವನೋಪಾಯಕ್ಕೆ. ಇನ್ನೊಂದು ಸಮಾಜಕ್ಕೆ ಹೊಸ ವಿಷಯವನ್ನು ಕೊಡ್ತಾ ಇದ್ದಾರೆ, ನಾವು ಕೂಡ ಈ ವಿಷಯವನ್ನು ಮಾಡ್ಬೋದು ಅಂತ. ಇದು ಇಡೀ ಫ್ಯಾಮಿಲಿ ಸೇರಿ ಒಟ್ಟಾಗಿ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಒಂದು ಸಂದೇಶವನ್ನು ಕೂಡ ಸಮಾಜಕ್ಕೆ ಕೊಡ್ತಾ ಇದೆ. ಸುಗಮ ಸಂಜೀವಿನಿ ಮಹಿಳಾ ಒಕ್ಕೂಟದಲ್ಲಿ ಮುಖ್ಯ ಪುಸ್ತಕಗಾರರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಒಕ್ಕೂಟದಲ್ಲಿ ನಿರ್ಣಯ ಆಗಿತ್ತು ಈ ಥರ ಮಾಡೋದು ಅಂತೇಳಿ, ಅದಕ್ಕೆಲ್ಲರ ಸಪೋರ್ಟ್ ಇತ್ತು. ನಮಗೆ ಪಂಚಾಯತಿಯವರ, ತಾಲೂಕು ಪಂಚಾಯತಿಂದ ಎಲ್ಲರದ್ದು ಸಪೋರ್ಟ್ ಇತ್ತು ಮತ್ತು ಎಲ್ಲ ಸದಸ್ಯರ ಸಪೋರ್ಟಿಂದ ನಾವು ಈ ಕೆಲಸವನ್ನು ಮಾಡಿದ್ವಿ, ಗದ್ದೆ ಕೆಲಸ. ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಸುಗಮ ಸಂಜೀವಿನಿ ಮಹಿಳಾ ಒಕ್ಕೂಟದಲ್ಲಿ ಸಂಘಗಳಿಗೆ ಭೇಟಿ ನೀಡ್ತಿದ್ದೇನೆ ಮತ್ತು ಸಂಘಗಳಿಗೆ ಮಾಹಿತಿಯನ್ನು ನೀಡ್ತಿದ್ದೇನೆ. ಮತ್ತು ಈ ರೀತಿ ಚಟುವಟಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ನಮ್ಮ ಪಂಚಾಯಿತಿಯಿಂದ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಪ್ರೋತ್ಸಾಹ ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಬೆಳೆಯನ್ನು ಬೆಳೆದನ್ನು ಅದನ್ನು ತಮ್ಮ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಉಳಿದ ಭತ್ತವನ್ನು ಅಥವಾ ಅದರಿಂದ ಬರುವ ಅಕ್ಕಿ ಏನಿದೆ ಅದನ್ನು ಒಂದು ಬಡವರ್ಗಕ್ಕೆ ನೀಡುವಂಥ ಯೋಚನೆಯನ್ನು ಈ ಸಂಘದ ಸದಸ್ಯರು ಹಾಕಿಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಒಂದು ಪ್ರೇರಣಾ ಶಕ್ತಿ ಆದದ್ದು ಇದು ಈ ಶ್ರೀಲಕ್ಷ್ಮಿ ಸುಗಮ ಸಂಜೀವಿನಿ ತಂಡದ ಸದಸ್ಯರು. ಅವರು ಇದನ್ನು ಮಾಡಬೇಕು ಅಂತೇಳಿ ಯೋಚನೆ ಪಟ್ಟು ಮಾಡಿದಾಗ ಊರವರೆಲ್ಲ ಇದಕ್ಕೆ ಸಹಕಾರ ಕೊಟ್ಟರು. ಎಲ್ಲ ವರ್ಗದವರು ಬಂದರು, ಎಲ್ಲ ವಯೋಮಾನದವರು ಬಂದರು. ಹಾಗೆ ಒಂದು ರೀತಿಯಲ್ಲಿ ಮಾದರಿ ಕಾರ್ಯಕ್ರಮ ಇವತ್ತು ತಣ್ಣೀರು ಪಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕರಾಯ ಗ್ರಾಮದ ಈ ಪೂಂಜಾಳದಲ್ಲಿ ನಡೆದಿದೆ. ಹೀಗೆ ಕರಾವಳಿಯ ಬೇರೆ ಬೇರೆ ಭಾಗಗಳಲ್ಲಿ ಹಡಿಲು ಗದ್ದೆಗಳ ನಾಟಿ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಇನ್ನಷ್ಟು ಬೆಳೀಲಿ. ನಮ್ಮ ಗದ್ದೆಯ ಪರಂಪರೆ ಏನಿದೆ, ಕೃಷಿ ಪರಂಪರೆ, ಭತ್ತದ ಪರಂಪರೆ ಏನಿದೆ, ಅದು ಇನ್ನಷ್ಟು ಉಜ್ವಲವಾಗಲಿ ಅನ್ನುವಂಥ ಆಶಯವನ್ನು ನಮ್ಮ ತಂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ. ವಿನಯ್ ಕುಮಾರ್, ಅಭಿಷೇಕ್ ಜೊತೆ ಹರಿಪ್ರಸಾದ್ ನೆಲ್ಯಾಡಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.